ವಿಟ್ಲ ಮಹತೋಬಾರ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವದ ಪ್ರಯುಕ್ತ ಶ್ರೀ ಕಾಶಿ ಯುವಕ ಮಂಡಲ ಕಾಶಿಮಠ ವತಿಯಿಂದ 7ನೇ ವರ್ಷದ ಹೊರೆಕಾಣಿಕೆ ಸಮರ್ಪಿಸಲಾಯಿತು। ಈ ಸಂದರ್ಭ ಗೌರವಾಧ್ಯಕ್ಷ ಬಾಬು ಕೆವಿ, ಅಧ್ಯಕ್ಷ ದಿವಾಕರ್, ಕಾರ್ಯದರ್ಶಿ ಮನೋಜ್, ಕೋಶಾಧಿಕಾರಿ ವಿಶ್ವನಾಥ್ ಶೆಟ್ಟಿ, ನಿಕಟಪೂರ್ವ ಅಧ್ಯಕ್ಷ ಕೇಶವ್ ವಿಕೆ, ಯೋಗೀಶ್, ಪ್ರತಾಪ್, ಶೇಖರ್ ನಾಯಕ್, ಲಕ್ಷ್ಮಣ್ ಆರ್ಎಸ್, ಜಯಕಿಶನ್, ಹರೀಶ್ ಪೂಜಾರಿ, ದಿಪಿನ್, ಸಂದೀಪ್, ಸುದೇಶ್, ವರುಣ್, ಮಹಿಳಾ ಮಂಡಲದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು।